ಉಳ್ಳಾಲದ ಜಮಾಅತೆ ಇಸ್ಲಾಮಿ ಹಿಂದ್ ವತಿಯಿಂದ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜೀವನ ಸಂದೇಶ ಅಭಿಯಾನದ ಅಂಗವಾಗಿ ತೊಕ್ಕೊಟ್ಟುವಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮದ ಜೊತೆಗೆ ವಿಚಾರ ವಿನಿಮಯ ಕಾರ್ಯಕ್ರಮ ನಡೆಯಿತು। ಈ ವೇಳೆ ಮಾನವ ಸಮಾನತೆಯ ಶಿಲ್ಪಿ ಪ್ರವಾದಿ ಮಹಮ್ಮದರ ವ್ಯಾಖ್ಯಾನಗಳ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯದ ಮೂಲಕ ಸಾಮಾಜಿಕ ಸೌಹಾರ್ದತೆ, ಶಾಂತಿ ಹಾಗೂ ಪ್ರವಾದಿ ಕುರಿತ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವ ಕಾರ್ಯವನ್ನು ಜಮಾಅತೆ ಇಸ್ಲಾಮಿ ಹಿಂದ್ ಮಾಡುತ್ತಿದೆ ಎಂದು ಪತ್ರಕರ್ತ ಎಕೆ ಕುಕ್ಕಿಲ ಹೇಳಿದರು। ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ ಕೊಣಾಜೆ, ಜಮಾಅತೆ ಇಸ್ಲಾಮಿ ಹಿಂದ್ ಉಪಾಧ್ಯಕ್ಷ ಇಲಿಯಾಸ್ ಇಸ್ಮಾಯಿಲ್ ಉಪಸ್ಥಿತರಿದ್ದರು। ಪ್ರವಾದಿ ಮುಹಮ್ಮದ್ ಈ ಕಾಲದಲ್ಲಿ ಚರ್ಚೆಗೆ ಒಳಗಾಗುವುದು, ತಪ್ಪು ಅಭಿಪ್ರಾಯಕ್ಕೂ ಭಿನ್ನ ವ್ಯಾಖ್ಯಾನಕ್ಕೂ ಒಳಗಾಗುವುದು ಹೊಸತು ಅಲ್ಲ, ಅದ್ಭುತವೂ ಅಲ್ಲ। ಜಗತ್ತಿನ ಎಲ್ಲ ಸಮಾಜ ಸುಧಾರಕರು ಕೂಡ ಇವತ್ತು ಕಟಕಟೆಯಲ್ಲಿ ಇದ್ದಾರೆ। ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಥವಾ ಅವರನ್ನು ಒಪ್ಪುವವರು ದೊಡ್ಡದೊಂದು ಸಂಖ್ಯೆಯಲ್ಲಿ ಮಣ್ಣಿನಲ್ಲಿದ್ದಾರೆ ಮತ್ತು ಅವರ ಕೃತ್ಯಗಳನ್ನು ನೋಡಿಕೊಂಡು ಪ್ರವಾದಿ ಮುಹಮ್ಮದ್ ಅವರು ಕೂಡ ವ್ಯಾಖ್ಯಾನಕ್ಕೂ, ತಪ್ಪಭಿಪ್ರಾಯಕ್ಕೂ, ಸರಿ ಅಭಿಪ್ರಾಯಕ್ಕೂ, ಟೀಕೆಗೂ ಎಲ್ಲದಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ। ಆ ಹಿನ್ನೆಲೆಯಲ್ಲಿ ಪ್ರವಾದಿ ಮುಹಮ್ಮದರನ್ನು ಈ ತಿಂಗಳಲ್ಲಿ ಒಂದಷ್ಟು ವಿಶಿಷ್ಟವಾಗಿ ಜನರ ಮುಂದೆ ತರಬೇಕು। ವಿಶೇಷವಾಗಿ ಪ್ರವಾದಿ ಮುಹಮ್ಮದರು ಈ ತಿಂಗಳಲ್ಲಿ ಮುಸ್ಲಿಮರು ಚಾಂದ್ರಮಾನ ಕ್ಯಾಲೆಂಡರ್ ಅನ್ನು ಅವಲಂಬಿಸ್ತಾರೆ ಮತ್ತು ರಬಿಯುಲ್ ಅವಲ್ ತಿಂಗಳು ಅಂತ ಹೇಳಿದ್ರೆ ಅದು 3ನೇ ತಿಂಗಳು ಮುಸ್ಲಿಮರ ಲೆಕ್ಕದಲ್ಲಿ।